ಕೆಲವು ದಿನಗಳಿಂದ ಮೂರು ಮಾರ್ಗ ಸಮೀಪ ಒಳಚರಂಡಿ ದುರಸ್ತಿ ಕಾಮಗಾರಿ ನಡೆಯುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಮುಖ್ಯ ರಸ್ತೆಯಲ್ಲಿ ಕೆಲಕಾಲ ವಾಹನ ದಟ್ಟಣೆಯಿಂದ ಜನರು ಹೈರಾಣಾಗಿದ್ದಾರೆ. ಈಗಾಗಲೇ ಉಡುಪಿ, ಹೆಬ್ರಿ ಮೊದಲಾದ ಕಡೆಗಳಿಂದ ಆಗಮಿಸುವ ಬಸ್ ವಾಹನಗಳು ಬಂಡಿಮಠದಿಂದ ತಿರುವು ಪಡೆದು ಕಾರ್ಕಳಪೇಟೆಗೆ ಪ್ರವೇಶಿಸಬೇಕಾಗಿದೆ. ಮೂರು ಮಾರ್ಗ ವೆಂಕಟರಮಣ ದೇವಸ್ಥಾನ ಕಡೆಗೆ ಹೋಗುವಲ್ಲಿ ಸಂಚಾರಕ್ಕೆ ತೀವ್ರ ಇಕ್ಕಟ್ಟಾಗಿದ್ದು, ಕಳೆದ 2-3 ದಿನಗಳಿಂದ ಸಂಚಾರ ದಟ್ಟಣೆ ಸಂಭವಿಸಿದೆ. ಸಾಕಷ್ಟು ಹೊತ್ತು ವಾಹನಗಳು ರಸ್ತೆಯಲ್ಲಿ ನಿಲ್ಲುವಂತಾಗಿತ್ತು. ಈ ಪರಿಸರದಲ್ಲಿ ಕೆಲವು ಮನೆಗಳು ಹಾಗೂ ಶಾಲೆಯ ಬಾವಿಗೆ ಕಲುಷಿತ ನೀರು ಸೇರಿದ ಪರಿಣಾಮ ಒಳಚರಂಡಿ ದುರಸ್ತಿ ಕಾರ್ಯ ಕೈಗೆತ್ತಿಕೊಳ್ಳಲಾಯಿತು. ಇನ್ನು 3-4 ದಿನದ ಒಳಗೆ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಮುಖ್ಯ ಅಧಿಕಾರಿ ರೂಪಾ ಶೆಟ್ಟಿ ಅವರು ತಿಳಿಸಿದ್ದಾರೆ. ಖಲೀಲ್, V4 ನ್ಯೂಸ್, ಕಾರ್ಕಳ. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru.